الحمد لله رب العالمين يوافي نعمه ويكافي مزيدا اللهم صل على سيدنا محمد وعلى آله وصحبه وسلم اللهم اوصل مثل ثواب ما قرأناه إلى حضرة حبيبنا المصطفى محمد صلى الله عليه وسلم خصوصا إلى حضرة كتب الزمان السيد محمد الشريف المدني قدس الله تعالى سره اللهم بحق هذه الشرفاء الكرماء المذكورين يسر عسيرنا وسهل أمورنا يسر عسيرنا وسهل أمورنا يسر عسيرنا وسهل أمورنا اللهم بارك لنا في كل أمورنا خصوصا في أمرنا هذا بركة تامة كما باركت على عبادك الصالحين ربنا عليك توكلنا وإليك أنبنا وإليك المصير ربنا آتنا في الدنيا حسنة وفي الآخرة حسنة وقنا عذاب النار ربنا تقبل منا إنك أنت السميع العليم وعلينا إنك أنت التواب الرحيم آمين برحمتك يا أرحم الراحمين ببركة بسم الله الله أكبر الله أكبر الله أكبر لا إله إلا الله الله أكبر الله أكبر ولله الحمد ಲೋಕಾನುಗ್ರಹಿ ವಿಶ್ವಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ತಿಂಗಳ ಇವತ್ತಿನ ಇತಿಹಾಸ ಪ್ರಸಿದ್ಧ ಕುತುಬ್ ಜಮಾನ ಸೆ ಮುಹಮ್ಮದ್ ಶರೀಫ್ ಅಲ್ ಮದನಿ ತಗಲ್ ದರ್ಬಾರ್ನಲ್ಲಿ ದರ್ಬಾರ್ ಅಧೀನದ 28 ಮೊಹಲ್ಲಗಳು 34 ಮದ್ರಸೆಗಳು 34 ಮಸೀದಿಗಳು ಒಟ್ಟಿಗೆ ಸೇರಿ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಹಳೆಯ ಕಾಲದಿಂದಲೂ ರಬಿಲ್ ಅವಲ್ ತಾರೀಖು 12ರಂದು ಚಾಂದ್ 12ರಂದು ಕಾಲ್ನಡಿಗೆ ಜಾಥವು ಯುಕೆ ಇಬ್ರಾಹಿಂ ಆಜ ಕಾಲದಲ್ಲಿ ನಡೀತಾ ಬಂದಿದೆ. ಅಲ್ಹಮ್ದುಲಿಲ್ಲಾ ನಮ್ಮ ಇವತ್ತಿನ ಗೆಸ್ಟ್ UT ಖಾದರ್ ಸಾರ್ ಅವರು ಎಮ್ ಎಲ್ ಎ ಆಗೋ ಮುಂಚೆ ಕೂಡ ಅವರು ಎಲ್ಲ ರ್ಯಾಲಿಗಳು ಪಾಲ್ಗೊಂಡಿದ್ದರು. MLA ನಂತರ ಕೂಡ ಪಾಲ್ಗೊಂಡಿದ್ದಾರೆ. ಈ ಸಲ ವಿಶೇಷವಾಗಿ ಮಂತ್ರಿಗಳಾಗಿ ಅದಕ್ಕಿಂತಲೂ ಮಿಗಿಲಾಗಿ ಹಜ್ ಸಮಿತಿಯ ಮಂತ್ರಿಯಾಗಿ, ಅದೇ ರೀತಿ ವಕ್ಫಿನ ಮಂತ್ರಿಯಾಗಿ, ಅದೇ ರೀತಿ ಮೈನಾರಿಟಿಯ ಮಂತ್ರಿಯಾಗಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅಲ್ಹಮ್ದುಲಿಲ್ಲಾ ಅಲ್ಹಮ್ದುಲಿಲ್ಲಾ. ಪವಿತ್ರವಾದ ಇಸ್ಲಾಂ ಧರ್ಮಕ್ಕೆ ಖಿದ್ಮತ್ ಮಾಡಲು ತೌಫೀಕ್ ನೀಡಲಿ. ಇನ್ನೂ ಇಷ್ಟರವರೆಗೆ ಎಷ್ಟು ಮಾಡಿದರೆ ಅದಕ್ಕಿಂತಲೂ ಹೆಚ್ಚು ಅವರಿಗೆ ಈ ಸೇವೆ ಮಾಡಲು ಅಲ್ಲಾಹು ತಾಲಾ ಅವರಿಗೆ ತೌಫೀಕ್ ನೀಡಲಿ, ಆಯುಷ್ಯ ನೀಡಲಿ, ಆಫಿಯತ್ ನೀಡಲಿ. ಆಮೀನ್. ಕಳೆದ ನಾನು ಹಜ್ಜಿನ ಸಮಯದಲ್ಲಿ ಇವತ್ತು ಮಾತಾಡಿದ್ದೆ, ಸರ್ ನೀವು ಹಜ್ಜಿನ ಮಂತ್ರಿ ಆಗಬೇಕು, ನೀವು ಹಜ್ಜಿ ಮಂತ್ರಿ ಆದ ಮಾತ್ರ ಕರ್ನಾಟಕದ ದಕ್ಷಿಣ ಜಿಲ್ಲೆಯ ಹಜ್ಜಾಜಿಗೆಲ್ಲ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಉಂಟಂತೇಳಿ ಕಳೆದ ಹಜ್ಜಿಯಲ್ಲಿ ಹೇಳಿದ್ದೆ. ಅಲ್ಹಮ್ದುಲಿಲ್ಲಾ ಕುತುಬ್ ಜಮಾನ ಸೆ ಮುಹಮ್ಮದ್ ಶರೀಫ್ ಮದನಿ ತಗಲ ದರ್ಬಾರ್ನ ಕುತುಬ್ ಜಮಾನ್ ಸೆ ಮುಹಮ್ಮದ್ ಶರೀಫ್ ತಂಗಲ ಬರ್ಕತ್ತಿನಿಂದ ಕರಾಮತ್ತಿನಿಂದ UT ಖಾದರ್ ಅವರು ಹಜ್ಜಿ ಆದರು. ಈ ಸಲ ಹಜ್ಜಿನಲ್ಲಿ 2022ನೇ ಹಜ್ಜಿನಲ್ಲಿ ಇನ್ಶಾ ಅಲ್ಲಾ ಎಲ್ಲ ಸೌಲಭ್ಯಗಳು ನಮ್ಮ ಹಜ್ಜಾಜಿಗಳು ಸಿಗಲಿದೆ ಇನ್ಶಾ ಅಲ್ಲಾ. ಅದೇ ರೀತಿ ಅದಕ್ಕೆ ಬೇಕಾದ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷವಾಗಿ ದಕ್ಷಿಣ ಜಿಲ್ಲೆಗೆ ಹಜ್ಜಿಗರು ಬೇಕಾಗಿತ್ತು. ಎಷ್ಟೋ ಸಲ ಆಯಿತು ಹಜ್ಜಿಗರಿಗೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಆಗಲಿಲ್ಲ. ಈಗ ನಮ್ಮ ಹಜ್ ಮಿನಿಸ್ಟರ್ UT ಖಾದರ್ ಸರ್ ಆಗಿದ್ದಾರೆ. ದಕ್ಷಿಣ ಜಿಲ್ಲೆಯ ಎಲ್ಲ ಜನರ ಕಣ್ಮಣಿ ಅಲ್ಹಮ್ದುಲಿಲ್ಲಾ. ಆದಷ್ಟು ಬೇಗ ಅವರು ತೌಫೀಕ್ ಹೇಳುತ್ತಾ ಇವತ್ತಿನ ನಮ್ಮ ಕುತುಬ್ ಜಮಾನ ಸೆ ಮುಹಮ್ಮದ್ ಶರೀಫ್ ದರ್ಬಾರ್ನಲ್ಲಿರುವ ಅರಬಿ ಸೈಯದ್ ಮದನಿ ಸೈಯದ್ ಕಾಲೇಜಿನ ವಿದ್ಯಾರ್ಥಿಗಳ ಇಗ್ಮಾ ಎಂಬ ಕಾರ್ಯಕ್ರಮದ ಒಂದು ಪೌಂಚರನ್ನು ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ UT ಖಾದರ್ ಸರ್ ಅವರು. ಅದೇ ರೀತಿ ವೈಸ್ ಮೋನಾಕ ಅಧ್ಯಕ್ಷರು, ಅದೇ ರೀತಿ ನಮ್ಮ ಮಸೀದಿಯ ಕೋಟಪುರ ಮಸೀದಿಯ ಖತೀಬ್ ಉಸ್ತಾದರು ಎಲ್ಲರೂ ಪ್ರದರ್ಶನಗಳಿರುತ್ತೆ. ಅದನ್ನು ನಾವು ಇವತ್ತು ಪರಸ್ಪರ ಹಂಚಿಕೊಂಡು ಅರ್ಥ ಮಾಡಿಕೊಂಡು ಯುವಜನಾಂಗ ಮತ್ತು ವಿದ್ಯಾ ಸಮುದಾಯಕ್ಕೆ ವರ್ಗಾಯಿಸುವಂಥ ಒಂದು ಅತ್ಯುತ್ತಮವಾದ ಪಾವಿತ್ರ್ಯದ ದಿನವಾಗಿದೆ. ವಿಶ್ವದಾದ್ಯಂತ ಇವತ್ತು ಪವಿತ್ರವಾದ ಇಂದಿನ ಹಬ್ಬವನ್ನು ಬಹಳ ಶ್ರದ್ಧಾಪೂರ್ವಕವಾಗಿ ಪಾವಿತ್ರ್ಯತೆಯಿಂದ ಆಚರಿಸುತ್ತಿರುವುದು ನಮಗೆ ಅತ್ಯಂತ ಗೌರವ ಮತ್ತು ಸಂತೋಷ. ಅದಕ್ಕನ್ನು ಈದ್ ಹಬ್ಬದ ಬಹುಶಃ ಸಂದೇಶವೇ ವಿಶ್ವಪ್ರವಾದಿ ಮುಹಮ್ಮದ್ ಅವರ ಜೀವನ ಸಂದೇಶವೇ ಅದು ಪ್ರೀತಿ, ವಿಶ್ವಾಸ, ಸಹೋದರತೆ, ಸಮಾನತೆ, ಸೌಹಾರ್ದತೆ, ಸ್ವಾಭಿಮಾನದ ಬಲವನ್ನು ಕಾಣಬೇಕೆಂಬ ಉದ್ದೇಶದಿಂದಲೇ ಅವತ್ತಿನ 1500 ವರ್ಷದ ಹಿಂದೆ ವಿಶ್ವಕ್ಕೆ ಕೊಟ್ಟಂಥ ಸಂದೇಶ ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಈ ಒಂದು ಪವಿತ್ರವಾದ ದಿನವನ್ನು ಆದ ಸಂತೋಷದಿಂದ ವಿಶ್ವಪ್ರವಾದಿ ಮುಹಮ್ಮದ್ ಸ್ಮರಣೆ ಅವರ ವಿಚಾರಗಳನ್ನು ನಾವು ಅರ್ಥ ಮಾಡಿ ನಮ್ಮ ವ್ಯಕ್ತಿತ್ವ ಕೈಗೂಡಿಸಿಕೊಂಡು ಮುಂದೆ
ವರ್ಷದವರೆಗೆ ಅದೇ ರೀತಿಯ ಬಹುಶಃ ನಮ್ಮ ಆ ಒಂದು ವ್ಯಕ್ತಿತ್ವ ವೃದ್ಧಿಸಿಕೊಳ್ಳಲಿಕ್ಕೆ ಬಹುಶಃ ನಾವೆಲ್ಲ ಇವತ್ತು ಶ್ರಮ ಪಡೋದು ಅವಕಾಶ ಆಗಬೇಕು. 100% ನಮಗೆ 100% ನಮಗೆ ಆ ರೀತಿಯಾಗಲಿಕ್ಕೆ ಸಾಧ್ಯ. 1% ಕೂಡ ನಾವು ಸರ್ವರ ಪ್ರೀತಿಗೆ ಪಾತ್ರರಾಗುವಂಥದ್ದು, ಸರ್ವರ ಪ್ರೀತಿಗೆ ಪಾತ್ರರಾಗಿದ್ದೇವೆ. ಅದು ನಮ್ಮ ಮುಖ್ಯ ಉದ್ದೇಶ. ಅದಕ್ಕಾಗಿ ಇವತ್ತು ಹಲವಾರು ವರ್ಷಗಳಿಂದ ದಕ್ಷಿಣ ಭಾರತದ ಅಜ್ಮೀರಲ್ಲಿ ಇವತ್ತು ಪ್ರಖ್ಯಾತಗೊಂಡು ಪಾವಿತ್ರ್ಯದ ಸೈಯದ್ ಮದೀನದ ಜುಮ್ಮಾ ಮಸೀದಿಯ ಆ ಒಂದು ಸಭೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಸಮಿತಿಯ ಮೊದಲ ಉಲೇಮಾರ ಒಮ್ಮತವು ಸೇರಿಕೊಂಡು ಈ ಒಂದು ಪ್ರದೇಶದ ಕೋಟೆಗಳಿಂದ ಇವತ್ತು ಸೈಯದ್ ಮದೀನದ ದರ್ಗಾದವರೆಗೂ ಕೂಡ ಇವತ್ತು ಆ ಭವ್ಯವಾದ ಆ ಪಾವಿತ್ರ್ಯತೆಯ ಶ್ರದ್ಧಾಪೂರ್ವಕವಾದ ಹೆಜ್ಜೆಯೊಂದಿಗೆ ಆ ಒಂದು ಕಾಲ್ನಡಿಗೆ ಜಾತಿಯನ್ನು ನಡೆಯಲಿದೆ. ನಾನಿವತ್ತು ಶಾಸಕರಾಗಿ ಮೊದಲೇ ಒಬ್ಬ ಯುವಕರಾಗಿ ಸಂದರ್ಭದಲ್ಲೇ ಇದನ್ನು ಸಕ್ರಿಯವಾಗಿ ಭಾಗವಹಿಸಿದ್ದೇನೆ. ಹಂತವಾಗಿ ನನ್ನ ಕ್ಷೇತ್ರದ ಜನಸಾಮಾನ್ಯ ಸರ್ವರ ವಿಶೇಷವಾದ ಯುವ ಆಶೀರ್ವಾದ ಸಹಕಾರ ಉಲೇಮಾಗಳ ಕಾರ್ಯಕರ್ತರ ಶ್ರಮದ ಮೂಲಕ ಇವತ್ತು ಸಚಿವನಾಗಿ, ಶಾಸಕನಾಗಿ, ಸ್ಪೀಕರಾಗಿ, ಉಪನಾಯಕನಾಗಿ, ಅದಲ್ಲದೆ ಹೆಚ್ಚುವರಿ ಖಾತೆಯಾಗಿ ಕೂಡ ಅವಕಾಶ ಉಂಟಾಗಿದೆ. ಅಷ್ಟಲ್ಲದೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಇದೆಲ್ಲ ಕೂಡ ನನ್ನ ಕ್ಷೇತ್ರದ ಜನಸಾಮಾನ್ಯರಿಗೆ, ಕ್ಷೇತ್ರದ ಮತದಾರರಿಗೆ, ಎಲ್ಲ ಹಿರಿಯ ಕಾರ್ಯಕರ್ತ ಸಂಬಂಧ ಯಾಕಂತ ಹೇಳಿದರೆ ನನ್ನ ರಾಜಕೀಯ ಮತ್ತು ಸಾಮಾಜಿಕವಾದ ಅದು ನಡೆ ಉಲ್ಲಾಸ ಕ್ಷೇತ್ರದ ಗೌರವವನ್ನು ಹೆಚ್ಚಿಸಬೇಕು. ಉಲ್ಲಾಸ ನನ್ನ ಒಂದು ವಿಚಾರ ಹೇಳುವಾಗ ಕಲ್ಲೆತ್ತಿರುವ ಮಾತನ್ನು ನಿರ್ಮಾಣ ಮಾಡಬೇಕಂತ ನನ್ನ ಇವತ್ತು ಮೊದಲ ಆದ್ಯತೆ. ಅದಕ್ಕಾಗಿ ನಾನು ಯಾವ ಮಾತನ್ನು ಹೇಳ್ತಾ ಇರ್ತೇನೆ, ನನ್ನ ಕ್ಷೇತ್ರ ಜನಸಾಮಾನ್ಯರು ನಾನು ತಲೆ ಎತ್ತಿ ಹೋಗುವ ಕೆಲಸಲ್ಲದೆ ತಲೆ ತಗ್ಗಿಸುವಂಥ ಕೆಲಸ ಮಾಡುವುದಿಲ್ಲ. ಅದು ಮಾಡದ ರೀತಿಯಲ್ಲಿ ನಮ್ಮೆಲ್ಲ ಉಲೇಮಾಗಳ ಉಮರಾಗಳ ಕಿರಿಯರ ಈ ಒಂದು ಪವಿತ್ರ ದಿನ ಅದು ನನಗೆಲ್ಲ ತಿಳಿದುಕೊಂಡು ಮತ್ತು ಶುಭಾಶಯ ಸಲ್ಲಿಸ್ತೇನೆ. ಅಸ್ಸಲಾಮು على سيدنا محمد وعلى آل سيدنا ومولانا محمد وصلى اللهم ثواب وقلناه إلى حضرة النبي المصطفى محمد صلى الله عليه وسلم وإلى حضرة أرواح سائر الأنبياء والمرسلين والصالحين صلى الله عليهم أجمعين وإلى حضرة روح صاحب المقامات والكرامات السيد محمد الشريف المدني قدس اللهم اجعلنا ومن أحاطت به شفقة قلوبنا ومن يشاركنا في هذه المظاهرة من محبي نبيك محمد صلى الله عليه وسلم ومقتفي أثره ومتبعي سننه يا رب العالمين. اللهم اجعل ما نفعله في هذا اليوم العظيم من إظهار محبة نبيك محمد صلى الله عليه وسلم من العمل الصالح يا رب العالمين. ربنا آتنا في الدنيا حسنة وفي الآخرة حسنة وقنا عذاب النار. آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ದಕ್ಷಿಣ ಕರಾವಳಿಯ ಸುಪ್ರಸಿದ್ಧ ಜಿಯಾರತ್ ಕೇಂದ್ರ ಕುತುಬುಜ್ಜಮಾನ್ ಸೈಯದ್ ಶರೀಫುಲ್ ಮದನಿ ದರ್ಗಾ ವತಿಯಿಂದ ಬೃಹತ್ ಮೀಲಾದ್ ಸಂದೇಶ ಜಾಥಾವೊಂದು ತಮ್ಮ ದಾರಿ ಮೂಲಕ ಹಾದು ಬರುತ್ತಿದೆ. ಪ್ರವಾದಿ ವರಿಯರ ಪ್ರಕೀರ್ತನಗಳಿಂದ ಪ್ರವಿಶಾಲ ಜಗತ್ತು ಪ್ರಕಂಪನಗೊಳ್ಳುತ್ತಿರುವ ಪ್ರಥಮ ವಸಂತವೆಂಬ ಪುಣ್ಯ ರಬಿ ಮಗದೊಮ್ಮೆ ಬಾಣಂಗಳದಲ್ಲಿ ಚೆಲುವಿನ ಚಿತ್ತಾರ ಬಿಡಿಸುತ್ತಾ ದರಗಚಿತೈಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸುಂದರ ಸಂದೇಶಗಳನ್ನ ಸಾರುತ್ತಾ ಸಂದೇಶ ಜಾಥಾವೊಂದು ತಮ್ಮ ದಾರಿ ಮೂಲಕ ಹಾದು ಬರುತ್ತಿದೆ. ಆಶೀರ್ವದಿಸಿರಿ, ಅನುಮೋದಿಸಿರಿ. ಈ ಶುಭ ವೇಳೆಯ ಶುಭಗಳಿಗೆಯ ಶುಭಾಶಯಗಳು ಸದಾಶಯಗಳು ಈ ನಾಡಿನ ಸರ್ವ ಧರ್ಮ ಬಾಂಧವರಿಗೆಲ್ಲ. ಬೃಹತ್ ಮೀಲಾದ್ ಸಂದೇಶ ಜಾಥಾ ಕುತುಬುಜ್ಜಮಾನ್ ಸೈಯದ್ ಶರೀಫುಲ್ ಮದನಿ ದರ್ಗಾ ಇದರ ವತಿಯಿಂದ ಮೀಲಾದ್ ಸಂದೇಶ ಜಾಥಾ ತಮ್ಮ ದಾರಿ ಮೂಲಕ ಹಾದು ಬರುವಾಗ ಆಶೀರ್ವದಿಸಿರಿ, ಅನುಮೋದಿಸಿರಿ. ಕೋಟಿ ದಾಟಿದ ವಿಶ್ವ ಮುಸ್ಲಿಂ ಜನಕೋಟಿಯ ಹೃದಯ ಕೋಟೆಯ ಮೀಟಿದ ಅಂತರಾಳವ ನಾಟಿದ ಸರಿಸಾಟಿ ಇಲ್ಲದ ವಿರಾಟ್ ಸಾಮ್ರಾಜ್ಯದ ಸಾಮ್ರಾಟ್ ವಿಶ್ವ ಪ್ರವಾದಿ ಲೋಕೈಕ ನೇತಾರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ
ಜನ್ಮ ಮಾಸದ ಪ್ರಯುಕ್ತ ಬೃಹತ್ ಮೀಲಾದ್ ಸಂದೇಶ ಜಾಥಾ ದರ್ಗಾಧ್ಯಕ್ಷರು ಆದ ಬಿಜಿ ಹನೀಫ್ ಹಾಜಿರವರ ಅಧ್ಯಕ್ಷತೆಯಲ್ಲಿ, ಕಾರ್ಯದರ್ಶಿಗಳು ಆದ ಶಿಹಾಬುದ್ದೀನ್ ಕಾಮಿಲ್ ಸಕ್ಕಾಫಿರವರ ಸಹಭಾಗಿತ್ವದಲ್ಲಿ ಕರ್ನಾಟಕ ಸರ್ಕಾರ ಮಾನ್ಯ ಆರೋಗ್ಯ ಸಚಿವರು ಆದ ಜನಾಬ್ ಯುಟಿ ಖಾದರ್ ಫರೀದ್ ಹಾಗೂ ಇನ್ನಿತರ ರಾಜಕೀಯ ಸಾಮಾಜಿಕ ನೇತಾರರುಗಳ ಸಹಭಾಗಿತ್ವದಲ್ಲಿ ಬೃಹತ್ ಮೀಲಾದ್ ಸಂದೇಶ ಜಾಥಾ ಬಂದು ತಮ್ಮ ದಾರಿ ಮೂಲಕ ಮಂದವಾಗಿ ಮುಂದೆ ಸಾಗಿ ಬರುತ್ತಿದೆ. ಆಶೀರ್ವದಿತ ಶುಭಗಳಿಗೆಯ ಶುಭಾಶಯಗಳು, ಸದಾಶಯಗಳು ಈ ನಾಡಿನ ಸರ್ವ ಧರ್ಮ ಬಾಂಧವರಿಗೆಲ್ಲ, ವಿವಿಧ ಜಾತಿ ರೀತಿಗಳ, ವಿವಿಧ ಜನರ ಜಗ ಬಂದೆ, ವಿವಿಧ ವರ್ಣಬನಗಳ ವಿಶ್ವಮಾನವರ ಕುಲ ಬಂದೆ, ಕರಿಯ ಬಿಳಿಯ ಹಸಿರು ಕಾವಿಗಳ ತಲ ಬಂದೆ, ಎಲ್ಲರ ನೆತ್ತರ ವರ್ಣ ಕೆಂಪು ಕಾಣಿರೋ ಎಂಬ ಅಮರಘೋಷದ ಮೂಲಕ ವಿಶ್ವದಲ್ಲಿ ಸಾಮರಸ್ಯ ಸ್ಥಾಪಿಸಿದ ಭಾವೈಕ್ಯದ ಅರಿಕಾರ, ಜನಶೋಭಿತ ಕನಸಿನ ಸರದಾರ, ವಿಶ್ವಪ್ರಭಾದಿ ಲೋಕೈಕ ನೇತಾರ. حبيب الله إلهي سلم الأمة من الآفات توسلنا ببسم الله وبالحاده رسول الله وكل مجاهد لله وأهل البدر يا الله صلاة الله سلام الله على طه رسول الله صلاة الله سلام الله على ياسين حبيب الله. 14 ಶತಮಾನಗಳ ಹಿಂದೆ ಮಕ್ಕಾ ಮರಳುಗಾಡಿನ ಚೌಪಡಿಯೊಂದರಲ್ಲಿ ಜಗ್ಗನೆ ಪ್ರಕಾಶಿಸಿದ ವಿಶ್ವಮಾನವ ಲೋಕೈಕ ನೇತಾರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ತೊಡಗಿದೆ. ವಿಶ್ವಾಸಿ ವಿಶ್ವದ ನರನಾಡಿಗಳು ಚುಂಚುಮ್ಮನಿಸುತ್ತಿದೆ. ಅನುರಾಗಿಯ ಹೃದಯ ಧಮನಿಗಳು ಸಲ್ಸಲ್ಲೆನಿಸತೊಡಗಿದೆ. ಪ್ರಥಮ ವಸಂತದ ಕುಳಿರ್ಗಾಳಿಯ ಮುಕ್ತ ಭಾರತ ಸುವಾಸನೆಯು ಘಮಘಮಿಸತೊಡಗಿದೆ. ಅಧಾರ್ಮಿಕತೆಯ ಅರಳು ಮರಳಿನ ದಾಳಕ್ಕೆ ಕೊರಳೊಡ್ಡಿ ಕರಳಿ ನರಲಾಟಿ ಬರಲಾಟುತ್ತಿದ್ದವರ ಕರಾಳ ರೈರುಳಿಗೆ ಸರಳು ಪ್ರದೇಶಗಳೊಂದಿಗೆ ಅರಳಿಸಿ ಬಳಗಿಸಿ ನಿರಾಳರಾಗಿಸಿದ ಇತಿಹಾಸ ಪುಟದ ವಿರಾಳ ನಾಯಕ ವಿಶ್ವಪ್ರವಾದಿ ಲೋಕೈಕ ನೇತಾರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮ ಮಾಸದ ಪ್ರಯುಕ್ತ ದಕ್ಷಿಣ ಕರಾವಳಿಯ ಅಜ್ಮೀರಕ್ಕೆ ಖ್ಯಾತಿ ಪಡೆದ ಕುತುಬುಜ್ಜಮಾನ್ ಸೈಯದ್ ಶರೀಫುಲ್ ಮದನಿ ದರ್ಗಾ ಇದರ ವತಿಯಿಂದ ಮೀಲಾದ್ ಸಂದೇಶ ಜಾಥಾ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಉಳ್ಳಾಳ ಖಾಜಿ ಸುಲ್ತಾನುಲ್ ಉಲಮಾರವರ ಆಶೀರ್ವಾದದೊಂದಿಗೆ ಕುತುಬುಜ್ಜಮಾನ್ ಸೈಯದ್ ಶರೀಫುಲ್ ಮದನಿ ದರ್ಗಾ ಅಧ್ಯಕ್ಷರು ಆದ ಬಿಜಿ ಹನೀಫ್ ಹಾಜಿರವರ ಅಧ್ಯಕ್ಷತೆಯಲ್ಲಿ ಕಾರ್ಯದರ್ಶಿಗಳು ಆದ ಶಿಹಾಬುದ್ದೀನ್ ಕಾಮಿಲ್ ಸಕಾಫಿ ಪ್ರಸ್ತುತ ಜನಾಬ್ ಯುಟಿ ಮೀಲಾದ್ ಸಂದೇಶ ಜಾಥಾ ಉಸ್ತಾದರುಗಳು, ದರ್ಸ್ ವಿದ್ಯಾರ್ಥಿಗಳು, ಹಿರಿಯರು, ದರ್ಗಾ ಅಧಿಕಾರಿಗಳನ್ನೊಳಗೊಂಡ ಮೀಲಾದ್ ಸಂದೇಶ ಜಾಥಾ ಆಕರ್ಷಕ
يا رسول الله
حسيني مرحبا أهلا وسهلا يا رسول الله مرحبا يا خير داعي يا حبيب الله عبدك المسكين يرجو فضلك يغفر فيك قد أحسنت ظني يا رسول الله يا بشير يا نذير يا حبيب الله فأغفني وأجرني يا مجير من السعير يا غياثي يا ملاذي يا رسول الله حبيب الله فاك عبد قد تملى وانجلى عنه الغموم فيك يا بدر تجلى فلك الوقت الحسين مرحبا يا نور عيني مرحبا جد الحسين مرحبا أهلا وسهلا مرحبا يا خير دار ليس أسقى بك أحلى قط يا جد الحسين وعليك الله صلى دائما طول الدهور مرحبا يا نور عيني مرحبا جد الحسين مرحبا أهلا وسهلا مرحبا يا خير دار أنت غداتي صلى الله عليه وسلم مغفرا عني ذنوبي واغفرا لسيئاتي صلى الله على محمد صلى الله عليه وسلم حتى
പ്രവാദി ലോകത്തിലെ താറാം പ്രവാദി സല്ലല്ലാഹു അലൈഹി വസല്ലം
الحمد لله رب العالمين اللهم صل على سيدنا محمد وعلى آل سيدنا محمد ವಿಶ್ವ ಪ್ರವಾದಿ ಲೋಕಾನುಗ್ರಹಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1501ನೇ ಜನ್ಮದಿನಾಚರಣೆಯ ಅಂಗವಾಗಿ ಕೋಟಪುರ ಜುಮಾ ಮಸ್ಜಿದಿನಿಂದ ಪ್ರಾರಂಭಗೊಂಡು ಪೇಟೆ, ಮುಕ್ಕಚ್ಚೇರಿ, ಆಜಾದ್ ನಗರ, ಮೇಲಂಗಡಿ ಮಾರ್ಗವಾಗಿ ಇದೀಗ ಉಳ್ಳಾಳ ಕುತುಬುಜ್ಜಮಾನ್ ಸೈಯದ್ ಮುಹಮ್ಮದುನ್ ಶರೀಫುಲ್ ಮದನಿ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರ ಮಕಾಂ ಪರಿಸರದ ಬಳಿ, ಅದೇ ರೀತಿ ಉಳ್ಳಾಳ ಜುಮಾ ಮಸ್ಜಿದ್ ಬಳಿ ಸಮಾರೋಪಗೊಂಡ ಈ ಮೆರವಣಿಗೆಯ ಸಮಾರಂಭವಾಗಿದೆ. ಇದು ಈ ಸಮಾರಂಭದಲ್ಲಿ ಸೇರಿದ ಎಲ್ಲರಿಗೂ ಸ್ವಾಗತ ಮಾಡುವುದಾಗಿದೆ ನನ್ನ ಜವಾಬ್ದಾರಿ. ಸತ್ಯ, ನ್ಯಾಯ, ಶಾಂತಿ, ಸಹಬಾಳ್ವೆ, ಸಹವರ್ತಿತ್ವ, ಅದೇ ರೀತಿ ಎಲ್ಲಕ್ಕೂ ಮಿಗಿಲಾಗಿ ಪರಲೋಕ ವಿಜಯ, ಶಾಶ್ವತ ವಿಜಯವನ್ನು ತಮ್ಮ ಪ್ರಮುಖ ಧ್ಯೇಯವನ್ನಾಗಿ ಮಾಡಿಸಿಕೊಂಡ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನವಾಗಿದೆ ರಬಿಯುಲ್ ಅವಲ್ 12. ಈ ದಿನವು ನಮಗೆಲ್ಲರಿಗೂ ನೀಡುವ ಸಂದೇಶ ಏನೆಂದರೆ ಸತ್ಯ, ಶಾಂತಿ, ಸಹವರ್ತಿತ್ವ, ಸಹಬಾಳ್ವೆ, ಭಾವೈಕ್ಯತೆ, ಅದೇ ರೀತಿ ಸಹೋದರತ್ವ ಎಂದಿಗೂ ನಾವೆಲ್ಲರೂ ಮೈಗೂಡಿಸಬೇಕು. ಅಸತ್ಯ, ಅಶಾಂತಿ, ಅನ್ಯಾಯ, ಅದೇ ರೀತಿ ಭ್ರಷ್ಟಾಚಾರ, ಎಲ್ಲ ರೀತಿಯ ಅಕ್ರಮ ಅನಾಚಾರಗಳಿಂದ ಕೂಡಿದ ಒಂದು ಸಮೂಹವನ್ನು, ಸಮಾಜವನ್ನು ಸತ್ಯ ಮತ್ತು ಶಾಂತಿ, ಸಹೋದರತ್ವದ ಪ್ರಥಮ ದರ್ಜೆಯ ಪ್ರಜೆಗಳನ್ನಾಗಿ ಮಾಡಿದ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನಾಚರಣೆ ಇದು. ಅಸತ್ಯ, ಅಶಾಂತಿ, ಅದೇ ರೀತಿ ಎಲ್ಲ ಅಕ್ರಮಗಳಿಂದ ಕೂಡಿದ ಆ ಜನರು, ಲೇಖಕರು, ಅದೇ ರೀತಿ ಕವಿತೆ ಬರೆಯುವವರು ಆ ಕಾಲವನ್ನು ಬಣ್ಣಿಸಿದ್ದು ಇಂಗ್ಲಿಷ್ ಅಕ್ಷರಮಾಲೆಯ ಕೊನೆಯ ಒಂದು ಅಕ್ಷರವಾದ ಡಬ್ಲ್ಯೂ, ಆ ಡಬ್ಲ್ಯೂನಿಂದ ಪ್ರಾರಂಭಿಸುವ ವಾರ್, ವುಮೆನ್, ವೈನ್ ಅಥವಾ ಮದ್ಯ, ಹೆಣ್ಣು ಮತ್ತು ಯುದ್ಧಕ್ಕೆ ದಾಸರಾಗಿ ಹೋಗಿದ್ದ ಆ ಜನಾಂಗವನ್ನು ಮದ್ಯವೆಂದು ಹೇಳುವಾಗ ಅದರ ಬಳಿ ಹೋಗದ ಬಹಳ ಶುದ್ಧ ಸಂಸ್ಕೃತಿಯುಳ್ಳ ಒಂದು ಜನಾಂಗವನ್ನಾಗಿ ಮಾಡಿದ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇಂದಿನ ಈ ಕಾಲಘಟ್ಟದಲ್ಲಿ ಎಲ್ಲ ರೀತಿಯ ಅಕ್ರಮ, ಅನಾಚಾರ, ಅದೇ ರೀತಿ ಭ್ರಷ್ಟಾಚಾರವು ನಮ್ಮ ಹಲವು ರಂಗಗಳಲ್ಲಿ, ಸಾಮಾಜಿಕ ರಂಗದಲ್ಲಿ, ಅದೇ ರೀತಿ ರಾಜಕೀಯ ರಂಗದಲ್ಲಿ ಎಲ್ಲ ಇಲ್ಲಿ ತಾಂಡವಾಡುತ್ತಿದೆ. ಎಲ್ಲರಿಗೂ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನೀಡುವ ಸಂದೇಶ ಏನೆಂದರೆ ಸತ್ಯವು ಮತ್ತು ಶಾಂತಿಯು, ಅದೇ ರೀತಿ ಎಲ್ಲ ರೀತಿಯ ಸಹೋದರತೆಯು ನಾವು ಕಾಪಾಡಬೇಕು. ಲೌ ಅನ್ನ ಫಾತಿಮತ ಬಿಂತ ಮುಹಮ್ಮದಿನ್ ಸರಕತ್ ಲಕತಅದು ಯದಹ, ನನ್ನ ಮಗಳು ಫಾತಿಮಾ ಕದ್ದರು, ಅವಳ ಕೈಯನ್ನು ಕಡಿಯಲು ನಾನು ಹಿಂಜರಿಯಲಾರೆ ಎಂದು ಹೇಳಿ ಸಮತ್ವವನ್ನು, ಅದೇ ರೀತಿ ಎಲ್ಲ ರೀತಿಯ ನ್ಯಾಯವನ್ನು ಒತ್ತಿ ಹೇಳಿದ ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನಾಚರಣೆಯ ದಿನವಾಗಿದೆ ಇಂದು ಪ್ರಪಂಚದ ಎಲ್ಲ ಕಡೆಗಳಲ್ಲೂ ಪ್ರವಾದಿ ವರ್ಯರನ್ನು ಪ್ರೇಮಿಸುವ ಎಲ್ಲರೂ ಪ್ರವಾದಿ ವರ್ಯರ ಜನ್ಮದಿನಾಚರಣೆಯನ್ನು ಕೊಂಡಾಡುತ್ತಾರೆ. ನಮಗೆಲ್ಲರಿಗೂ ಈ ಜನ್ಮದಿನಾಚರಣೆಯು ಸತ್ಯವನ್ನು, ಶಾಂತಿಯನ್ನು, ಅದೇ ರೀತಿ ನಮ್ಮ ಧರ್ಮದ ಅಡಿಯಲ್ಲಿ ಬದುಕಲು ಇರುವ ಪ್ರೇರಣೆಯಾಗಿ ಈ ಜನ್ಮದಿನಾಚರಣೆಯು ಆಗಲಿ ಎಂದು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಈ ನಮ್ಮ ಮೆರವಣಿಗೆಯಲ್ಲಿ ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ನಮ್ಮ ಈ ಮೆರವಣಿಗೆಯುದ್ದಕ್ಕೂ ಕಾಲ್ನಡಿಗೆಯಲ್ಲಿ ಪಾಲ್ಗೊಂಡ ನಮ್ಮ ಕರ್ನಾಟಕ ರಾಜ್ಯದ ಸಚಿವರಾದಂತಹ ಆರೋಗ್ಯ ಸಚಿವರು, ಅದೇ ರೀತಿ ಹಜ್, ವಕ್ಫ್, ಅದೇ ರೀತಿ ಅಲ್ಪಸಂಖ್ಯಾತ ಇಲಾಖೆಯ ಸಚಿವರಾದಂತಹ, ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಕ್ಷೇತ್ರದ ಶಾಸಕರು, ಕಣ್ಮಣಿಯಾದಂತಹ ಸನ್ಮಾನ್ಯ ಜನಾಬ್ ಯು ಟಿ ಖಾದರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ದರ್ಗಾ ಸಮಿತಿಯ ಅಧ್ಯಕ್ಷರಾದಂತಹ BG ಹನೀಫಾಜಿ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ
ಸಮಿತಿಯ ಪದಾಧಿಕಾರಿಗಳು, ನಮ್ಮ ಕೋಶಾಧಿಕಾರಿಗಳಂತಹ ನಾಜಿಮ್ರವರು, ಅದೇ ರೀತಿ ಇತರ ಪದಾಧಿಕಾರಿಗಳು, ಅದೇ ರೀತಿ ಎಲ್ಲ ಮಸ್ಜಿದ್ಗಳ ಇಮಾಮರುಗಳು, ಉಸ್ತಾದ್ಗಳು, ಮೊಂಗಂ ಫೈಜಿ ಉಸ್ತಾದ್ ಅವರು ಇದ್ದಾರೆ, ಅದೇ ರೀತಿ ಖತೀಬ್ ಉಸ್ತಾದ್ ಅವರು, ಪ್ರಿನ್ಸಿಪಲ್ ಉಸ್ತಾದ್ರವರು, ಅದೇ ರೀತಿ ಕಣಚೂರ್ ಮೋಡಾಕರ್ ಅವರು ಇದ್ದಾರೆ, ನಮ್ಮ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಮ್ಮ 34 ಮದರಸೆಗಳ ಸದರ್ ಉಸ್ತಾದ್ಗಳು, 33 ಮದರಸೆಗಳ ಖತೀಬ್ ಉಸ್ತಾದ್ಗಳು, 27 ಮಹಲ್ಲಾಗಳ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಅದೇ ರೀತಿ ಎಲ್ಲ ನಮ್ಮ ಸಹೋದರರು, ಎಲ್ಲ ಮದ್ರಸದ ವಿದ್ಯಾರ್ಥಿಗಳು, ಈ ನಮ್ಮ ಮೆರವಣಿಗೆಯಲ್ಲಿ ಸಹಕರಿಸಿದ ಪೊಲೀಸ್ ಅಧಿಕಾರಿಗಳು, ಪೇದೆಯವರು, ಅದೇ ರೀತಿ ಮಾಧ್ಯಮ ಬಳಗದವರು, ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಲ್ಲಿ ಸಹಕರಿಸಿದವರು, ಸಿಹಿ ತಿಂಡಿ ಕೊಟ್ಟು ಸಹಕರಿಸಿದವರು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಎಲ್ಲರಿಗೂ ಅಲ್ಲಾಹನು ಅರ್ಹವಾದ ಪ್ರತಿಫಲವನ್ನು ಇಹಪರದಲ್ಲಿ ನೀಡಲಿ ಎಂದು ಪ್ರಾರ್ಥಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಹೇಳಿ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ವಿಶ್ವಪ್ರವಾದಿ, ಲೋಕಾನುಗ್ರಹಿ, ಅಂತ್ಯಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1501ನೇ ಜನ್ಮ ತಿಂಗಳನ್ನು ನಾವು ಇವತ್ತು ಕೊಂಡಾಡ್ತಾ ಇದ್ದೇವೆ. ಇತಿಹಾಸ ಪ್ರಸಿದ್ಧ ದಕ್ಷಿಣ ಭಾರತ ಅಜ್ಮೀರೆ ಎಂದು ಹೆಸರುವಾಸಿದಂತಹ ಕುತುಬುಲ್ ಜಮಾನ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದೀನಿ ತಗಳ ದರ್ಬಾರ್ನಲ್ಲಿ ವರ್ಷಂಪ್ರತಿ ನಡೆಸಿ ಬಂದಿರುವಂತಹ ಐತಿಹಾಸಿಕ ಉಲ್ಲಾಲ ಜಮಾತಿನ 28 ಮೊಹಲ್ಲಗಳ 34 ಮಸೀದಿಗಳ 34 ಮದ್ರಸೆಗಳ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಕರು, ಮೊಹಲ್ಲದ ಎಲ್ಲ ನಾಗರಿಕರು, ಎಲ್ಲ ಉಸ್ತಾದರುಗಳು, ಮೊಹಲ್ಲ ಎಲ್ಲ ಪದಾಧಿಕಾರಿಗಳು ಒಟ್ಟು ಸೇರಿ ಕೋಟೆಪುರದಿಂದ ಹಿಡಿದು ಇಂದು ನಾವು ಉಲ್ಲಾಳದ ರಾಜ್ಯ ಮಾರ್ಗವಾಗಿ ಮದೀನಾ ತಗಳ ದರ್ಬಾರ್ಗೆ ತಲುಪಿದೆವು. ಮಾಷಾ ಅಲ್ಲಾ, ವಿಶೇಷವಾಗಿ ಹೇಳುವುದೆಂದರೆ ನಮ್ಮ ಒಟ್ಟಿಗೂ UT ಖಾದರ್ ಸಾರ್ ಅವರು 1972ರಲ್ಲಿ ಅವರ ತಂದೆ ಮರ್ಹೂಮ್ UT ಫರೀದ್ರವರು ಶಾಸಕರಾದಾಗ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಆ ಸಮಯದಲ್ಲಿ ಕೂಡ ತಂದೆಯವರೊಂದಿಗೆ ಈ ರ್ಯಾಲಿಯಲ್ಲಿ ಪಾಲ್ಗೊಳ್ಳುತ್ತಾ ನಂತರ ಶಾಸಕರಾಗಿ, ವಿಪಕ್ಷ ನಾಯಕರಾಗಿ, ತದನಂತರ ಮಂತ್ರಿಗಳಾಗಿ, ತದನಂತರ ಕರ್ನಾಟಕ ರಾಜ್ಯದ ಸ್ಪೀಕರ್ಗಳಾಗಿ ಕೂಡ ನಮ್ಮೊಟ್ಟಿಗೆ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಮಾಷಾ ಅಲ್ಲಾ, ಮಾಷಾ ಅಲ್ಲಾ. ಇವತ್ತು ವಿಶೇಷವಾಗಿ ಹೇಳುವುದೆಂದರೆ ಇವತ್ತು ನಮ್ಮ UT ಖಾದರ್ ಸಾರ್ ಅವರು ಕೇವಲ ನಮ್ಮ MLAಗಳು ಮಾತ್ರ ಅಲ್ಲ, ನಮ್ಮ ಸೇಂಟ್ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು ಮಾತ್ರವಲ್ಲ, ಇವತ್ತು ನಮ್ಮ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ವಕ್ಫ್ ಸಚಿವರಾಗಿದ್ದಾರೆ, ಅದರೊಟ್ಟಿಗೆ ಹಜ್ ಸಚಿವರಾಗಿದ್ದಾರೆ, ಅದರೊಟ್ಟಿಗೆ ಮೈನಾರಿಟಿ ಸಚಿವರಾಗಿದ್ದಾರೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮವಾಗಿದೆ. ಅಲ್ಹಮ್ದುಲಿಲ್ಲಾ, ಸುಲ್ಹಮ್ದುಲಿಲ್ಲಾ. ಕಳೆದ ಸಲ ಹಜ್ಜಿನಲ್ಲಿ ನಾನು ಇವರ ಹತ್ರ ಮಾತಾಡಿದ್ದೆ ಫೋನ್ನಲ್ಲಿ. ಸರ್, ಹಜ್ಜಿನಲ್ಲಿ ನಮ್ಮ ಹಜ್ಜಿ ಯಾತ್ರೆಯಲ್ಲಿ ಹಲವಾರು ಸಮಸ್ಯೆಗಳಿವೆ. ಈ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಿದ್ದರೆ ನೀವು ಕರ್ನಾಟಕದ ಹಜ್ ಮಿನಿಸ್ಟರ್ ಆಗಬೇಕೆಂದು ನಾನು ಅವತ್ತು ವಿನಂತಿ ಮಾಡಿದ್ದೇನೆ. ಅಲ್ಹಮ್ದುಲಿಲ್ಲಾ, ಕುತುಬ್ ಜಮಾನ್ ಅಸೀಂ ಮೊಹಮ್ಮದ್ ಶರೀಫ್ ಮದೀನಾ ತಗಳ ದರ್ಬಾರ್ ಮದೀನಾ ತಗಳವರ ಕರಾಮತ್ತಿನಿಂದ ಹಜ್ ಸಚಿವರಾದರು, ವಕ್ಫ್ ಸಚಿವರಾದರು, ಮೈನಾರಿಟಿ ಸಚಿವರಾದರು. ಶಾಸಕರ ಹತ್ರ ಹೇಳುವುದೆಂದರೆ, ಸಚಿವರು ಹೇಳುವುದೆಂದರೆ ಒಂದೇ ಒಂದು, ನೀವು ಅಭಿವೃದ್ಧಿಯಲ್ಲಿ ಎಲ್ಲರಿಗಿಂತ ಮುಂದೆ ಇದ್ದೀರಿ. ಅದೇ ರೀತಿ ಉಲ್ಲಾಲದ 28 ಮೊಹಲ್ಲದ ಮಸೀದಿಗಳಿಗೆ ಮೂಲಭೂತ ಸೌಕರ್ಯ ಬೇಕಾಗಿ ಎಲ್ಲ ಮಸೀದಿಗಳನ್ನು ಒಟ್ಟಿಗೆ ಮಾಡಿ ಆ ಮಸೀದಿಗಳಿಗೆ ನೀವು ಗ್ರಾಂಟ್ ಕಲ್ಪಿಸಿಕೊಡಬೇಕು. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಹೇಳಬಹುದು 3-4 ಕಿಲೋಮೀಟರ್ ಸುತ್ತಳತೆಯಲ್ಲಿ ಒಂದು ದರ್ಗಾದ ಅಧೀನದಲ್ಲಿ 28 ಮಸೀದಿ, 28 ಮೊಹಲ್ಲಗಳು, 34 ಮಸೀದಿ ಮದ್ರಸೆಗಳು, ಅದೇ ರೀತಿ 17 ಶಾಲಾ ಕಾಲೇಜುಗಳು ಒಂದು ದರ್ಗಾದ ಅಧೀನದಲ್ಲಿ ನಡೀತಿರುವುದು ಇದು ಕರ್ನಾಟಕ ರಾಜ್ಯದಲ್ಲೇ ಪ್ರಥಮವಾಗಿದೆ. ಆದ್ದರಿಂದ ನೀವು ಕಳೆದ 3 ವರ್ಷಗಳಲ್ಲಿ ನಮಗೆ ನಾವು ಇಚ್ಛಿಸುವುದಕ್ಕಿಂತ ಮಿಗಿಲಾಗಿ ನೀವು ಗ್ರಾಂಟ್ ಕೊಟ್ಟಿದ್ದೀರಿ. ನಮ್ಮ ಅದೇನು ಶಾಲಾ ಕಾಲೇಜುಗಳನ್ನು ಒಂದು ಯೂನಿವರ್ಸಿಟಿಯಾಗಿ ಪರಿವರ್ತಿಸಿಕೊಳ್ಳಬೇಕಾಗಿಯೂ, ಅದೇ ರೀತಿ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಇರುವುದು ಒಂದೇ ಒಂದು ಲಾ ಕಾಲೇಜ್, ಅದು ಸಾಕಾಗಲಿಕ್ಕಿಲ್ಲ. ಆದ್ದರಿಂದ ನಮ್ಮ ಮದೀನಾ ತಗಳ ದರ್ಬಾರ್ ಅಧೀನದಲ್ಲಿ ಸೇಂಟ್ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಒಂದು ಲಾ ಕಾಲೇಜ್ ಕೂಡ ಪ್ರಾರಂಭಿಸಬೇಕು. ಅದೇ ರೀತಿ ನಮಗೆ ಪ್ಯಾರಾಮೆಡಿಕಲ್ ಕಾಲೇಜನ್ನು ಕೂಡ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡುತ್ತಾ, ಇನ್ನೊಂದು ವಿಶೇಷ ಏನೆಂದರೆ
ನೀವೀಗ ಈಗಾಗಲೇ ಈಗ ಸಚಿವರಾಗಿದ್ದೀರಿ. ಕರ್ನಾಟಕ ರಾಜ್ಯದ ಸುನ್ನತ ಜಮಾತಿನ ಎಲ್ಲ ಸಹೋದರಿಗೂ ಅದೇ ರೀತಿಯಲ್ಲಿ ಇಲ್ಲಿ ಜಿಯಾರತಿಗೆ ಬರುವ ಮುಸಲ್ಮಾನರು ಮತ್ತು ಮುಸಲ್ಮೇತರಿಗೂ ಒಂದೇ ಒಂದು ಉದ್ದೇಶ, ಈ ಮಸೀದಿಯನ್ನು ಕರ್ನಾಟಕ ರಾಜ್ಯದ ಗ್ರ್ಯಾಂಡ್ ಮಸೀದ್ ಆಗಿ ಪರಿವರ್ತನೆಗೊಳ್ಳಬೇಕೆಂದು. ಅಲ್ಹಮ್ದುಲಿಲ್ಲಾಹ್, 1 ವರ್ಷವಾಯಿತು ನಾವು ಅದಕ್ಕೆ ಪ್ಲಾನ್ ಮಾಡಿ. ನಿಮ್ಮ ಪ್ಲಾನ್ ಆಗಿದೆ, ನೀವು ಅದನ್ನು ಸೂಚಿಸಿದ್ದು. ಆದಷ್ಟು ಬೇಗ ಅದರ ಕಾಮಗಾರಿ ಪ್ರಾರಂಭಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರ ನಿಮ್ಮ ನೇತೃತ್ವದಲ್ಲಿ ಆಗಲಿ ಎಂದು ಹೇಳುತ್ತಾ, ಪ್ರೀತಿಯ ಉಲ್ಲಾರ ಜಮಾತಿನ ಎಲ್ಲ ಸಹೋದರಿಗೂ ಈದ್ ಮಿಲಾದಿನ ಶುಭಾಶಯನ್ನು ಹೇಳುತ್ತಾ, ಅಂತ್ಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರು ಜೀವನ ಕಾಲದಲ್ಲಿ ಯಾವ ರೀತಿಯಲ್ಲಿ ಜೀವನ ನಡೆಸುತ್ತಿದ್ದರು ಆ ಸಂದೇಶವನ್ನು ನಾವೆಲ್ಲರೂ ನಿತ್ಯ ಜೀವನದಲ್ಲಿ ನಾವು ಕೂಡ ಮೈಗೂಡಿಸಿಕೊಂಡು ಜೀವನ ನಡೆಸುವ ಎಂದು ಹೇಳುತ್ತಾ, ಎಲ್ಲರಿಗೂ ಈದ್ ಮಿಲಾದಿನ ಶುಭಾಶಯಗಳು. ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಈದ್ ಮಿಲಾದ್ ಶುಭಾಶಯಗಳು ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಮುಖ್ಯಮಂತ್ರಿಯು ಅದೇ ರೀತಿ ವಕ್ಫ್ ಹಜ್ ಮೈನಾರಿಟಿ ಸಚಿವರಾದಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ UT ಖಾದರ್ ಅವರು ಅಲ್ಪ ಮಾತುಗಳು. ಸರ್ವ ಜನರಿಗೂ ಕೂಡ ಈದ್ ಮಿಲಾದ್ ಹಬ್ಬದ ಶುಭಾಶಯ ಸಲ್ಲಿಸಲಿಕ್ಕೆ ಇವತ್ತು ಬಯಸ್ತೇನೆ. ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಚರಣೆಯನ್ನು ವಿಶ್ವದಾದ್ಯಂತ ಪ್ರತಿಯೊಂದು ಕಡೆಯಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ಬಹಳ ಪಾವಿತ್ರ್ಯದಿಂದ ಶ್ರದ್ಧಾಪೂರ್ವಕ ಆಚರಿಸಿಕೊಂಡು ವಿಶ್ವಪ್ರವಾದಿಯವರ ಸಂದೇಶ ಏನಿದೆಯಾ, ಅವರ ವ್ಯಕ್ತಿತ್ವ ಏನಿದೆ, ಅದನ್ನು ಬಹುಶಃ ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಮುಂದಿನ ಹುಟ್ಟಿ ಬಂದ ಮಕ್ಕಳಿಗೆ ಎಲ್ಲರಿಗೂ ವರ್ಗಾಯಿಸುವಂಥ ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನನ್ನ ಪ್ರಮುಖವಾದ ಸಂದೇಶವೇ ಅದು ಪ್ರೀತಿ, ವಿಶ್ವಾಸ, ಸೋದರತೆ. ಒಬ್ಬರು ಶ್ರಮಿಸಿಕೊಂಡು ತಾಳ್ಮೆಯಿಂದ ಪ್ರೀತಿ ವಿಶ್ವಾಸದಿಂದ ತಮ್ಮ ಜೀವನವನ್ನು ಮತ್ತು ವ್ಯಕ್ತಿತ್ವ ರೂಪಿಸಿ ಸರ್ವ ಜನರ ಪ್ರೀತಿಗೆ ಪಾತ್ರರಾಗಿ ಅಲ್ಲಾಹ್ ತಾಲಾ ಪ್ರೀತಿಗೆ ಪಾತ್ರರಾಗುವುದೇ ಆ ಸಂದೇಶ ಮುಖ್ಯ ಉದ್ದೇಶ. ಅದು ನಮ್ಮ ಸರ್ವರ ವ್ಯಕ್ತಿತ್ವ ಆಗಬೇಕಂತ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಸೌಹಾರ್ದತೆಗೆ ವಿಶ್ವಪ್ರವಾದಿಯವರ ಸಂದೇಶ ಇವತ್ತು ನಮ್ಮ ಸಮಾಜದಲ್ಲಿ ಅತಿ ಅಗತ್ಯ. ಯಾವ ರೀತಿ ಯಾಕಂತ ಹೇಳಿ ಭಾಳ ಸ್ಪಷ್ಟವಾಗಿದೆ. ನಮ್ಮ ಧರ್ಮ ಆಚರಿಸಿ ಇನ್ನೊಂದು ಧರ್ಮದ ಮತ್ತು ಇನ್ನೊಂದು ಊರಿನ ಸಂಸ್ಕೃತಿಯನ್ನು ಗೌರವಿಸಿ ಆ ಊರಿನ ಕಾನೂನು ವ್ಯಾಪ್ತಿಗೆ ಒಳಪಟ್ಟು ನಾವು ಪ್ರತಿಯೊಬ್ಬರು ಜೀವನ ಮಾಡಬೇಕಂತೇಳಿ ಭಾಳ ಸ್ಪಷ್ಟವಾದ ಸಂದೇಶ ಅವತ್ತಿನ ಕಾಲದಲ್ಲಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಿಕ್ಕಿದಂಥದ್ದು. ಅದಕ್ಕೆ ಇದನ್ನೆಲ್ಲ ಅನುಸರಿಸಿಕೊಂಡು ನಾವೆಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವ್ರನ್ನೇ ಒಂದೇ ತಾಯಿ ಮಕ್ಕಳ ರೀತಿ ಇಟ್ಕೊಂಡು ಮಾನವೀಯತೆಗೆ ಒತ್ತು ಕೊಟ್ಟು ಮನುಷ್ಯತ್ವಕ್ಕೆ ಇದು ನಮ್ಮ ಮುಖ್ಯ ಆಧಾರ ಇಟ್ಟುಕೊಂಡು ಜೊತೆಗೆ ಹೋಗುವಂಥ ಅವಕಾಶ ಉಂಟಾಗಲಿ. ಇವತ್ತಿನ ಈ ಒಂದು ಪವಿತ್ರವಾದ ದಿನದಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ ಅಂತ ಹೇಳಿದರೆ ವಿಶ್ವಾಸ ಭಾರತದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠದ ಭಾರತ, ಅದು ನಮ್ಮೆಲ್ಲ ಕನಸಾಗಿದೆ, ನಮ್ಮೆಲ್ಲ ಪ್ರಾರ್ಥನೆ ಆಗಿದೆ ಅಂತೇಳಿ ಮತ್ತೊಮ್ಮೆ ಸರ್ವರಿಗೆ ನಾನು ಶುಭಾಶಯ ಸಲ್ಲಿಸ್ತೇನೆ. ನಮ್ಮ ರಾಜ್ಯ ಸಚಿವನಾಗಿ ಇವತ್ತು ನನಗೆ ಅವಕಾಶ ಸಿಕ್ಕಿದೆ. ಈಗಾಗಲೇ ಒಂದು ಹಂತದ ಮೀಟಿಂಗನ್ನು ಮಾಡಿ ಈ ವರ್ಷದ ಹಜ್ ಯಾತ್ರಿಗಳು ಯಾರಿದ್ದಾರೆ ಸುಮಾರು 11,100 ಚಿಲ್ಲರೆ ಹಜಾಜಿಗಳು ಇವತ್ತು ಮಕ್ಕಕ್ಕೆ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಇವತ್ತು ಪವಿತ್ರದ ಯಾತ್ರೆ ತರಲಿದ್ದಾರೆ. ಅವ್ರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆ ನಾವು ಈಗಾಗಲೇ ಕಲ್ಪಿಸಿದ್ದೇವೆ. ಇಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ನಡೆದು ಅದನ್ನು ಉತ್ತಮವಾಗಿ ಗೊಳಿಸ್ತೇವೆ. ಎರಡನೇದು ನಾವೊಂದು ವೆಬ್ ಪೋರ್ಟಲನ್ನು ಓಪನ್ ಮಾಡ್ತಾಯಿದ್ದೇವೆ. ಆ ವೆಬ್ ಪೋರ್ಟಲ್ನಲ್ಲಿ ಇವತ್ತು ನಮ್ಮ ಊರವರು ಯಾರ್ದು ಹಜ್ಜಾಜಿಗಳಾಗಿ ಹೋಗಿದ್ದಾರೆ ಅವ್ರು ಇವತ್ತು ಯಾವ ದಿವಸ ಯಾವ ಊರಲ್ಲಿದ್ದಾರೆ, ನಾಳೆ ಯಾವ ಊರಿಗೆ ಹೋಗ್ತಾರೆ, ಯಾವಾಗ ಬರುತ್ತೆ ಎಲ್ಲ ಕೂಡ ಬಹುಶಃ ಇವತ್ತು ಫೋನ್ ಮೂಲಕ ಇದನ್ನು ಕೇಳಿ ಅದಕ್ಕೆ ಕಷ್ಟಪಡೋ ಅಗತ್ಯ ಏನಿಲ್ಲ. ನೇರವಾಗಿ ವೆಬ್ ಪೋರ್ಟಲ್ ಮಾಡಿ ಕ್ವಶನ್ ಕೇಳಿದ್ರೆ ಸಾಕು, ಅದು ಉತ್ತರ ಕೊಡುವಂಥ ಕೆಲಸ ಇವತ್ತು ಆಗ್ತದೆ. ಅದನ್ನು ಅತಿ ಶೀಘ್ರದಲ್ಲಿ ನಾವು ಅದನ್ನು ಜಾರಿಗೆ ತರ್ತೇವೆ. ಎರಡನೇದು ಇವತ್ತು ಹಜ್ ಭವನ ಇದೆ. ನಾವು ಹಜ್ಜಾಜಿಗೆಲ್ಲ ಈ 1 ತಿಂಗಳ ಕಾರ್ಯಕ್ರಮ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಪವಿತ್ರವಾದ ಉಮ್ರ ಯಾತ್ರೆಯನ್ನು ಕೂಡ ಮತ್ತು ಇನ್ನಿತರ ಪವಿತ್ರತೆ ಯಾತ್ರಾ ಕೇಂದ್ರ ಏನಿದೆಯಾ ಪವಿತ್ರ ಸ್ಥಳಕ್ಕೆ ಇದನ್ನು ಕೂಡ ಆಯೋಜಿಸಬೇಕನ್ನೋ ತೀರ್ಮಾನ ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ಒಂದು ಇದು ಅತ್ಯಂತ ಕಡಿಮೆಗೆ ಕೂಡ ನಮಗೆ ಪ್ರೈವೇಟ್ ಇವತ್ತು ಆಪ್ರೇಟರ್ಸ್ ಯಾರಿದ್ದಾರೆ ಕೆಲವರು ಒಳ್ಳೆಯವರಿದ್ದಾರೆ, ಕೆಲವರು 20 ಚಾರ್ಜ್ ಮಾಡ್ತಾರೆ, ಕೆಲವರು ಏರ್ಪೋರ್ಟ್ ಅರ್ಧದಲ್ಲಿ ಬಿಟ್ಟು ಹೋಗ್ತಾರೆ, ಬರುವಾಗ ಸತಾಯಿಸ್ತಾರೆ, ಎಲ್ಲ ಭಾಳಷ್ಟು ಕಂಪ್ಲೇಂಟ್ ಇದೆ. ಆದ ಕಾರಣ ಬಹುಶಃ ಇವತ್ತು ನಮ್ಮ ಹಜ್ ಕಮಿಟಿ ಮುಖಾಂತರವೇ ಈ ಒಂದು ಪವಿತ್ರ ಉಮ್ರಾ ಯಾತ್ರಾ ತಿಂಗಳಿಗೆ ಪ್ರತಿ ತಿಂಗಳು ನಾವು ಪ್ರಾರಂಭ ಮಾಡಿದರೆ ಭಾಳಷ್ಟು ಜನರಿಗೆ ಆದಷ್ಟು ಕಡಿಮೆ ಆಗ್ತದೆ. ಒಂದು ಎರಡನೇದು ಒಂದು ಭದ್ರತೆ ಇರ್ತದೆ, ನೆಮ್ಮದಿಯಿಂದ ಹೋಗಿ ನೆಮ್ಮದಿಯಿಂದ ಬರುವಂಥ ವಾತಾವರಣ ಇರ್ತದೆ. ಅದನ್ನು ನಾವು ಈ ಸಲ ಪ್ರಾರಂಭ ಮಾಡುವಂಥ ಯೋಜನೆ ಕೂಡ ನಮಗೆ ಇವತ್ತು ಇರುವಂಥದ್ದು. ಅದರ ಜೊತೆಯಲ್ಲಿ ಎಲ್ಲ ಪ್ರೈವೇಟ್ ಈ ಪವಿತ್ರದ ಉಮ್ರಾ ಮತ್ತು ಇನ್ನಿತರ ಯಾತ್ರೆಗೆ ಯಾರೆಲ್ಲ ಇವತ್ತು ಈ ಪ್ರೈವೇಟ್ ಆಪ್ರೇಟರ್ಸ್ ಇದ್ದಾರೆ ಅವನ್ನೆಲ್ಲರೂ ಕೂಡ ಒಂದು ಸಿಸ್ಟಮ್ ತರಲಿಕ್ಕೆ ಎಲ್ಲರೂ ಕೂಡ ನಮ್ಮ ಹಜ್ ಕಮಿಟಿಯ ವ್ಯಾಪ್ತಿಗೆ ತರಲಿಕ್ಕೆ ಒಂದು ನಿಯಮವನ್ನು ರೂಪಿಸುವ ಉದ್ದೇಶ ನಮಗೆ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಾಗೆಲ್ಲಕ್ಕೊಂದು ಸಿಸ್ಟಮ್ ಬರ್ತಾರೆ.
ಇಲ್ಲದ ಯಾರಿಗೆ ಎಲ್ಲಿಗೆ ಹೋಗುವ ಏನು ಬೇಕು ಗೊತ್ತಾಗೋದಿಲ್ಲ. 90% ಒಳ್ಳೆಯವರಿದ್ದರೂ ಕೂಡ 10% ಜನ ಆ ತೊಂದರೆಗೊಳಪಟ್ಟವರು. ಕೆಲವರು ಏರ್ಪೋರ್ಟಿಂದ ಬಂದವರಿದ್ದಾರೆ, ಕೆಲವು ಫ್ಲೈಟಿಂದ ರಿಟರ್ನ್ ಬಂದವರು ಇದ್ದಾರೆ, ಕೆಲವು ಬೆಂಗಳೂರು ಹೋಗಿ ರಿಟರ್ನ್ ಆದವರು ಇದ್ದಾರೆ, ಕೆಲವು ಬಾಂಬೆ. ಇದೆಲ್ಲ ದೂರ ಮಾಡಬೇಕು ಉದ್ದೇಶದಿಂದ ಇದಕ್ಕೊಂದು ನಿಯಮ ರೂಪಿಸಿ ಎಲ್ಲವೂ ಕೂಡ ಇಲ್ಲಿ ಹಜ್ ಕಮಿಟಿ ರಿಜಿಸ್ಟರ್ ಆಗಬೇಕು. ಅವರು ಇಷ್ಟು ಡಿಪಾಸಿಟ್ ಅಂತ ಫಸ್ಟ್ ಅದು ನಾವು ಪಾಲಿಸಿ ನಿರ್ಮಾಣ ಮಾಡಿದ ಯೋಜನೆ ಇದೆ. ನಿಮ್ಮೆಲ್ಲ ದೂರ ಇರುವಂಥ ಅವಕಾಶ ಇತ್ತು ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ಅದೆಲ್ಲ ಎಲ್ಲ ಯಾತ್ರೆ ಇಲ್ಲ. ಅದಕ್ಕಾಗಿ ಬಹುಶಃ ಕಳೆದ ಇನ್ನು ಮುಂದಿನ 15 ದಿವಸದ ಒಳಗಡೆ ನಮ್ಮ ಹಜ್ ಭವನನ್ನು ಬಜ್ಪೆಯಲ್ಲಿ ನಾವಿದು ಶಂಕುಸ್ಥಾಪನೆ ಮಾಡ್ತೇವೆ. ಸುಮಾರು 12 ಕೋಟಿ ರೂಪಾಯಿಯಿಂದ. ಅದು ಹಜ್ ಭವನ ಜೊತೆಯಲ್ಲಿ ಮಲ್ಟಿಪರ್ಪಸ್ ಒಂದು ಕ್ಯಾಂಪಸ್ ಆಗಿ ಅದನ್ನು ನಿರ್ಮಾಣ ಮಾಡ್ತೇವೆ. ಎರಡನೇದು, ಈ ಸಲ ನಾನು ಇವತ್ತು ಹಜ್ ಮಂತ್ರಿ ಬರುವಾಗ ತಡವಾಗಿದೆ, ಲೇಟ್ ಆಗಿದೆ. ಮುಂದಿನ ವರ್ಷದಿಂದ ಮಂಗಳೂರಿಂದಲೇ ಎಂಬಾರ್ಕೇಷನ್ ಫ್ಲೈಟನ್ನು ಆಯೋಜಿಸುವಂಥ ಬಗ್ಗೆ ಈಗಾಗಲೇ ಕೇಂದ್ರ ಜೊತೆ ಮಾತಾಡಲಿಕ್ಕೆ ಮುಂದಿನ ವರ್ಷದಿಂದ ಅದಕ್ಕೆ ನಾನು ಖಂಡಿತವಾಗಿ ಅದಕ್ಕೆ ಚಾಲನೆ ಮಂಗಳೂರಿನಿಂದಲೇ ಕೊಡ್ತೇನೆ. ಇದೆಲ್ಲ ಕೂಡ ವಿಶ್ವಪ್ರವಾದಿಯವರ ಒಂದು ಸಂದೇಶ ಏನಿದೆಯಾ, ಯಾವ ರೀತಿ ಯೋಜನೆ ಇರಬೇಕಂತೇಳಿ ಅದನ್ನು ದರ್ಗಾ ಸಮಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಇದನ್ನು ಬಹಿರಂಗವಾಗಿ ಜನರಿಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಎಲ್ಲ ಯುವಕರದನ್ನು ಒಪ್ಪಿದ್ದಾರೆ. ಅದೊಂದು ಸಂತೋಷ. ನಮ್ಮ ಒಂದು ಮುಖಂಡರು ಅಥವಾ ಜಮಾತಿನ ಅಧ್ಯಕ್ಷ ಒಂದು ಹೇಳಿದಾಗ ಎಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಬಹುಶಃ ಇವತ್ತು ಅದಕ್ಕೆ ಅನುಸರಿಸಿಕೊಂಡು ಕಾನೂನುಬದ್ಧವಾಗಿ ಸರ್ವರು ಕೂಡ ಮೆಚ್ಚುವ ರೀತಿಯಲ್ಲಿ ಮಾಡಿದ್ದಾರೆ. ಇಂಥ ಸಂದೇಶವನ್ನು ಪ್ರತಿಯೊಂದು ಕಡೆಯಲ್ಲಿ ಕೂಡ ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಅಗತ್ಯ. ಯಾಕಂತ ಹೇಳಿದರೆ ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯವಲ್ಲ. ಧಾರ್ಮಿಕ ನಂಬಿಕೆ ಅದು ಎಂದಿಗೂ ಕೂಡ ದೌರ್ಬಲ್ಯವಲ್ಲ. ಧಾರ್ಮಿಕ ನಂಬಿಕೆ ನಮ್ಮ ಮಣ್ಣಿನ ದೊಡ್ಡ ಮಟ್ಟದ ಶಕ್ತಿ. ಪ್ರತಿಯೊಂದು ಧರ್ಮದ ಸಂದೇಶವು ಕೂಡ ಇನ್ನೊಬ್ಬನ ಮನಸ್ಸಿಗೆ ಮತ್ತು ಇನ್ನೊಬ್ಬನ ದೇಹಕ್ಕೆ ಗಾಯ ಮಾಡಿದ ಕತ್ತಿ ಎಂದಿಗೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಧರ್ಮದ ಸಂದೇಶವು ಕೂಡ ಇನ್ನೊಬ್ಬನ ಮನಸ್ಸಿನ ನೋವು ಮತ್ತು ಇನ್ನೊಬ್ಬನ ದೇಹದ ನೋವನ್ನು ಶಮನ ಮಾಡುವಂಥ ಔಷಧದ ಸಂದೇಶ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಮ್ಮ ಧರ್ಮದ ಸಂದೇಶ ಅದು ಸರ್ವರ ನೋವನ್ನು ದೂರ ಮಾಡುವಂಥದ್ದು, ಸರ್ವರಿಗೆ ಪ್ರೀತಿ ಕೊಡುವ ಸಂದೇಶ ಇವತ್ತು ಆಗಲಿ ಅಂತ ಹೇಳಿಕೊಂಡು ನನ್ನ ಶುಭಾಶಯ ಸಲ್ಲಿಸಿ ಎಲ್ಲ ಸಲ್ಲಿಸ್ತೇನೆ. ಹಾಗೆ ಇವತ್ತು ಹಲವಾರು ಕಾರ್ಯ ಹಮ್ಮಿಕೊಂಡಿದ್ದೇವೆ. ಒಂದು ಉತ್ತಮವಾದ ಆರೋಗ್ಯ ಸಚಿವ ಯಾರು ಅಂತ ಹೇಳಿದರೆ ಆಸ್ಪತ್ರೆ ಜಾಸ್ತಿ ಕಟ್ಟುವವನು ಉತ್ತಮವಾದ ಆರೋಗ್ಯ ಸಚಿವರಾಗಲಿಕ್ಕೆ ಸಾಧ್ಯ ಇಲ್ಲ. ಆಸ್ಪತ್ರೆ ಕಡಿಮೆ ಕಟ್ಟುವಂಥ ವಾತಾವರಣ ನಿರ್ಮಾಣ ಮಾಡಬೇಕು, ಅದು ನನ್ನ ಮುಖ್ಯ ಗುರಿ. ಅದಕ್ಕಾಗಿ ಎಲ್ಲ ರೋಗಗಳು ಬರುವುದು ನಮಗೆ ದೇವರ ಮೇಲಿಂದ ಕಲಿಸುವುದಿಲ್ಲ. ನಾವು ಊಟ ಮಾಡೋದ ವ್ಯವಸ್ಥೆಯಲ್ಲಿ ಜಾಸ್ತಿಯಾಗಿ ಬರ್ತದೆ, ಔಷಧಗಳಲ್ಲಿ ಬರ್ತದೆ. ಅದಕ್ಕಾಗಿ ಎಲ್ಲಿ ಇವತ್ತು ಈ ರೀತಿಯ ಊಟ ಸಪ್ಲೈ ಮಾಡ್ತಾರೆ, ಎಲ್ಲಿ ಜನರಿಗೆ ಇವತ್ತು ಪರಿಸ್ಥಿತಿ ಅದನ್ನು ಈಗ ನಾವು ನಿಗದಿ ಮಾಡುವಂಥ ಕೆಲಸ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಾಚರಣೆ ಮುಂದೆ ಕೂಡ ನಡೀತದೆ. ಅದಕ್ಕಾಗಿ ನಾವು ಒಂದು QR ಕೋಡ್ ಬಾರ್ಕೋಡ್ ಮಾಡಿದ್ದೇವೆ. ಯಾರೇ ಹೋದರೂ ಕೂಡ ಇಲ್ಲಿ ಏನಾದರೂ ಸರಿ ಕಾಣದಿದ್ದರೆ ತಕ್ಷಣ ಆ QR ಓಪನ್ ಮಾಡಿ ಬಂದರೆ ಅದು ನಮ್ಮ ರೆಫರ್ ಮಾಡ್ತದೆ. ನಮ್ಮ ಅಧಿಕಾರಿಗಳು ತಕ್ಷಣ ಹೋಗ್ತಾರೆ, ಕ್ರಮ ತೆಗೊಳ್ತೇವೆ. ನಾವು ಕ್ರಮ ತೆಗೊಳ್ಳೋದು ಅವರನ್ನು ಬಂದ್ ಮಾಡಬೇಕಂತಲ್ಲ, ಅವರು ಬದುಕಬೇಕು, ಅವರು ವ್ಯಾಪಾರ ಮಾಡಬೇಕು, ನಮ್ಮೆಲ್ಲರೂ ಇಚ್ಛೆ. ಆದರೂ ಜನರಿಗೆ ಮೋಸ ಮಾಡಬೇಕು. ನೀವು ಬಟ್ಟೆ ಅಂಗಡಿ ಹೋಗಿ ನೀವು ರೇಟ್ ಕಡಿಮೆ ಕೇಳ್ತೀರಿ, ಡಿಸ್ಕೌಂಟ್ ಮಾಡಿ ಅಂತೇಳಿ. ಬಂಗಾರ ಅಂಗಡಿ ಹೋಗಿ ನೀವು ಡಿಸ್ಕೌಂಟ್ ಕೇಳ್ತೀರಿ. ಯಾರು ಕೂಡ ಹೋಟೆಲ್ಗೆ ಹೋಗಿ ಒಂದು ಡಿಸ್ಕೌಂಟ್ ಕೇಳೋದಿಲ್ಲ. ತಿಂದು ಅವ್ರು ಕೇಳಿದ ರೇಟನ್ನು ಕೊಟ್ಟು ಟಿಪ್ಸ್ ಕೊಟ್ಟು ಬರ್ತಾರೆ. ಮತ್ತು ಜನರಿಗೆ ಯಾಕೆ ಮೋಸ ಮಾಡಬೇಕು? ಕಲಾಪೆ ಎಣ್ಣೆ ಹಾಕಿ ಕಲಾಪೆ ಊಟ ಕೊಟ್ಟು ಜನರಿಗೆ ಮೋಸ ಮಾಡಿದ ರೀತಿಯಲ್ಲಿ ವ್ಯಾಪಾರ ಮಾಡಲಿ ಅಂತೇಳಿ ನಾವು ಜಾಗೃತಿಗೊಳಿಸಿ ಎಲ್ಲ ಕ್ರಮ ಕೈಗೊಂಡಿದ್ದೇವೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಸಹೋದರ ಮೊದಲೆಲ್ಲರಿಗೂ ನಮಸ್ಕಾರಗಳು. ಇವತ್ತು ವಿಶ್ವಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1501ನೇ ಜನ್ಮ ದಿನಾಂಕವನ್ನು ದಕ್ಷಿಣ ಭಾರತ ಅಜ್ಮೀರ್ ಎಂದೇ ಹೆಸರುವಾಸಿದಂತಹ ಕುತುಬುಜ್ಜಮಾನ್ ಅಸೀದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಲ್ ದರ್ಬಾರ್ನಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಹಲವಾರು ವರ್ಷಗಳಿಂದ ಉಲ್ಲಾಲ ಜಮಾತಿನ 28 ಮೊಹಲ್ಲದ ಎಲ್ಲ ನಾಗರಿಕರು, ಅದೇ ರೀತಿ ಉಲ್ಲಾಲ ಜಮಾತಿನ ಅಧೀನದ 34 ಮದ್ರಸದ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಕರು, ಅದೇ ರೀತಿ ಎಲ್ಲ ನಾಡಿನ ಗಣ್ಯ ವ್ಯಕ್ತಿಗಳು ಒಟ್ಟಿಗೆ ಸೇರಿ ಉಲ್ಲಾಲದ ಕೋಟೆಪ್ಪರದಿಂದ ಹಿಡಿದು ಉಲ್ಲಾಲದ ರಾಜ್ಯ ಮಾರ್ಗವಾಗಿ ಉಲ್ಲಾಲ ದರ್ಗಾಕ್ಕೆ ನಾವು ಬಂದು ತಲುಪಿದೆವು. ಈ ರ್ಯಾಲಿಯಲ್ಲಿ, ಕಾಲ್ನಡಿಗೆ ರ್ಯಾಲಿಯಲ್ಲಿ ಒಂದೇ ಒಂದು ಉದ್ದೇಶ, ಅಂತ್ಯಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶ ಜೀವನ ಕಾಲದಲ್ಲಿ ಯಾವ ಸಂದೇಶ ಇತ್ತು ಆ ಸಂದೇಶವನ್ನು ನಾಡಿನ ಎಲ್ಲ ಜನತೆಗೂ ನಾವು ತಿಳಿಸಿದೆವು. ಹಲವು ವರ್ಷಗಳ ಹಿಂದೆ ಈ ರ್ಯಾಲಿಯಲ್ಲಿ ಹಸಿರು ಧ್ವಜವನ್ನು ದೇಹಕ್ಕೆ ಕಟ್ಟಿ, ತಲೆಗೆ ಕಟ್ಟಿ, ಬೈಕಿನಲ್ಲಿ ಅಥವಾ ರಿಕ್ಷಾಗಳಲ್ಲಿ ಇನ್ನಿತರ ವಾಹನಗಳಲ್ಲಿ ಕರ್ಕಶ ಶಬ್ದ ಮಾಡುತ್ತಾ ಎಲ್ಲ ಜನರಿಗೂ ತೊಂದರೆವಾಗೋದ ರೀತಿಯಲ್ಲಿ ಜನರು ಬರ್ತಾಯಿದ್ದರು. ಕಳೆದ ವರ್ಷಗಳಿಂದ ನಾವು ಅದನ್ನು ತುಂಬ ಈ ಜಮಾತ್ ತೀರ್ಮಾನವಾಗಿ ಪ್ರವಾದಿಯವರ ಸಂದೇಶ ಏನಿತ್ತು ಆ ಸಂದೇಶದ ಪ್ರಕಾರವಾಗಿ ಈ ರ್ಯಾಲಿ ಬರಬೇಕು, ಯಾವುದೇ ಕರ್ಕಶ
ಶಬ್ದಗಳಿರಬಾರದು, ಅದೇ ರೀತಿ ಬೈಕ್ ರ್ಯಾಲಿ ಇರಬಾರದು, ಯಾವುದೇ ವಾಹನಗಳಲ್ಲಿ ಇರಬಾರದು, ಕಾಲ್ನಡಿಗೆಯಲ್ಲಿ ಬರಬೇಕು ಎಂಬ ಒಂದು ಸಂದೇಶವನ್ನು ಉಳ್ಳಾಲದ ನಾಡಿನ ಎಲ್ಲ ಜನತೆ ಕೊಟ್ಟಾಗ ಮಾಷಾ ಅಲ್ಲಾ ಉಳ್ಳಾಲದ ಎಲ್ಲ ನಾಡಿನ ಜನರು ಅದಕ್ಕೆ ತಲೆಬಾಗಿಕೊಂಡು ಎಲ್ಲರೂ ಇವತ್ತು ಒಂದು ಸುಸಜ್ಜಿತವಾಗಿ ಆ ಪ್ರವಾದಿ ಪ್ರೇಮವನ್ನು ಹೇಳುತ್ತಾ ಒಳ್ಳೆಯ ರೀತಿಯಲ್ಲಿ ಈ ರ್ಯಾಲಿಯಲ್ಲಿ ಪಾಲ್ಗೊಂಡವರು. ಅಲ್ಹಮ್ದುಲಿಲ್ಲಾ ಎಲ್ಲ ನಾಗರಿಕರಿಗೂ ನಾನು ಅಭಿನಂದನೆಗಳನ್ನು ಹೇಳಿಸ್ತಾ ಇದ್ದೇನೆ. ಇನ್ನೊಂದು ವಿಷಯ, ದರ್ಗಾ ಸಮಿತಿ ನಡೆಸುತ್ತಿರುವ ಈ ರ್ಯಾಲಿಯು ಈ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ದರ್ಗಾಗಳಿವೆ, ಈ ದೇಶದಲ್ಲಿ ಹಲವಾರು ದರ್ಗಾಗಳಿವೆ. ಮಾಷಾ ಅಲ್ಲಾ ಈ ಉಳ್ಳಾಲ ದರ್ಗಾವು ಕೇವಲ 3-4 ಕಿಲೋಮೀಟರ್ ಅಂತರದಲ್ಲಿ 34 ಮದ್ರಸೆಗಳು, 34 ಮಸೀದಿಗಳು, 17 ಶಾಲಾ ಕಾಲೇಜುಗಳು LKG ಹಿಡಿದು PGವರೆಗೆ ನಡೀತಾ ಇದೆ. ಇದು ನಮ್ಮ ರಾಜ್ಯದಲ್ಲೇ ಪ್ರಥಮವಾಗಿದೆ. ನಮ್ಮ ದರ್ಗಾ ಶರೀಫ್ ಇದರ ಉದ್ದೇಶವೇ ಸರ್ಕಾರ ಜನರಿಗಾಗಿ ಪ್ರಜೆಗಳಿಗಾಗಿ ಏನು ಮಾಡ್ತಾ ಉಂಟು ಅದೇ ಕೆಲಸವನ್ನು ಈ ದರ್ಗಾ ಸಮಿತಿಯು ಈ ಜನರಿಗಾಗಿ, ರಾಜ್ಯದ ಪ್ರಜೆಗಳಿಗಾಗಿ, ಉಳ್ಳಾಲದ ಪ್ರಜೆಗಳಿಗೆ ನಾವು ಸೇವೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಸರ್ಕಾರ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರ ಮಾಡಿದೆ, ಅನುದಾನವನ್ನು ನೀಡಿದೆ. ನಾವು ಲಕ್ಷಾಂತರ ಮಕ್ಕಳನ್ನು ಈ ಸಮಾಜಕ್ಕೆ, ಈ ನಾಡಿಗೆ ನಾವು ಅರ್ಪಿಸಿದ್ದೇವೆ. ಅದು ಕೇವಲ ಕನ್ನಡ ಮಾಧ್ಯಮ ಶಾಲೆ ಮಾತ್ರ ಅಲ್ಲ, ಆಂಗ್ಲ ಶಾಲೆ ಆಗಿರ್ಬೋದು, ಕನ್ನಡ ಶಾಲೆ ಆಗಿರ್ಬೋದು, PU ಕಾಲೇಜ್ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಆಗಿರ್ಬೋದು, ಕ್ವಾಲಿಟಿ ಶಿಕ್ಷಣವನ್ನು ಕೊಟ್ಟು ಒಳ್ಳೆಯ ಕ್ಯಾಂಪಸ್ಸನ್ನು ನೀಡಿ ಮಕ್ಕಳಿಗೆ ಒಂದು ಬಿಸ್ನೆಸ್ ಮಾಡುವ, ವ್ಯಾಪಾರಸ್ಥರು ಮಾಡುವ, 1 ಲಕ್ಷಕ್ಕಿಂತಲೂ ಮಿಗಿಲಾಗಿ ಫೀಸನ್ನು ತೆಗೆಯುವ ಕಾಲೇಜುಗಳಲ್ಲಿ ಯಾವ ಶಾಲಾ ಕಾಲೇಜುಗಳಲ್ಲಿ ಯಾವ ವ್ಯವಸ್ಥೆ ಇದೆ, ಯಾವ ಕ್ಯಾಂಪಸ್ನಲ್ಲಿ ಯಾವ ಸೌಕರ್ಯ ಇದೆ, ಅದಕ್ಕಿಂತ ಮಿಗಿಲಾಗಿ ನಾವು ನಮ್ಮ ಮಕ್ಕಳಿಗೆ ಆ ಸೌಕರ್ಯವನ್ನು ಮಾಡಿಕೊಟ್ಟಿದ್ದೇವೆ. ಈಗಾಗಲೇ ನಮ್ಮ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ತುಂಬಿ ತುಳುಕುತ್ತಾ ಇದೆ ವಿದ್ಯಾರ್ಥಿಗಳು. ಮುಂದಿನ ವರ್ಷ ಎಲ್ಲ ಕಾಲೇಜು ಕಟ್ಟಡಗಳನ್ನು, ಕ್ಲಾಸ್ ರೂಮ್ಗಳನ್ನು ಹೆಚ್ಚು ಮಾಡಲಿಕ್ಕೆ ನಾವು ಸರ್ಕಾರದಿಂದ ಮನವಿ ಮಾಡಿದ್ದೇವೆ. ಅದೇ ರೀತಿ ನಮ್ಮ UT ಖಾದರ್ ಸಾರ್ ಅವರು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. UT ಖಾದರ್ ಸಾರ್ ಅವರನ್ನು, ಏಕೆಂದರೆ ಅವರು ಯುವಕರಾಗಿದ್ದಾಗ, ಸಚಿವರಾಗಿದ್ದಾಗ, ಶಾಸಕರಾಗಿದ್ದಾಗ, ವಿಪಕ್ಷ ನಾಯಕರಾಗಿದ್ದಾಗ, ಅದೇ ರೀತಿ ಕರ್ನಾಟಕ ರಾಜ್ಯದ ಸಭಾಪತಿ ಆಗದ ಸ್ಪೀಕರ್ ಆಗಿದ್ದಾಗ ಕೂಡ ನಮ್ಮ ರ್ಯಾಲಿಯಲ್ಲಿ ಪಾಲ್ಗೊಂಡವರು. ಇನ್ನು ಅವರ ಹತ್ರ ಹೇಳುವುದೆಂದರೆ, ಇನ್ನು ಮುಂದಕ್ಕೆ ನೀವು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿ ಕೂಡ ನಮ್ಮ ರ್ಯಾಲಿಯಲ್ಲಿ ಪಾಲ್ಗೊಳ್ಳಬೇಕು ಎಂದು ನಾನು ವಿನಂತಿ ಮಾಡ್ತಿದ್ದೇನೆ. ಅದೇ ರೀತಿ ಈ ಸಲ ನಾನು ಹಜ್ಜಿಗೆ ಹೋದಾಗ ಹಜ್ಜಲ್ಲಿ ಹಲವಾರು ಸಮಸ್ಯೆಗಳಿದ್ದವು. ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ಜನತೆಗೆ ಹಲವಾರು ಸಮಸ್ಯೆಗಳಿದ್ದವು. ಅದು ಅಕಾಮಿಡೇಷನ್ ಆಗಲಿ, ಫುಡ್ಡಿನ ವಿಷಯ ಆಗಲಿ, ಹಲವಾರು ಸಮಸ್ಯೆಗಳಿದ್ದವು. ಈ ವಿಷಯವನ್ನು ನಾನು ಅಲ್ಲಿನ ಮಕ್ಕದಲ್ಲಿರುವ ಊರಿನ ಎಲ್ಲ ಗಣ್ಯರು ಸೇರಿ ಒಂದು ಸಭೆಯನ್ನು ಮಾಡಿ ನನ್ನ ಹತ್ರ ಹೇಳಿದರು. ನೀವು ಈ ಸಮಸ್ಯೆಗೆ ಬೇಕಾಗಿ UT ಖಾದರ್ ಸಾರ್ ಹತ್ರ ಮಾತಾಡಬೇಕೆಂದಿರು. ಅವತ್ತು ಅವರು ಹಜ್ ಮಿನಿಸ್ಟರ್ ಆಗಲಿಲ್ಲ. ಅವತ್ತು ನಾನು ಅವರಿಗೆ ಫೋನ್ ಮುಖಾಂತರ ಮಾತಾಡಿ ಹಲವಾರು ಸಮಸ್ಯೆಗಳು ಹೇಳಿದ್ದೇನೆ. ಅದರೊಂದಿಗೆ ಇನ್ನೊಂದು ಸಂದೇಶವನ್ನು ಕೂಡ ಹೇಳಿದ್ದೇನೆ. ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಿದ್ದರೆ ನೀವು ಹಜ್ ಮಿನಿಸ್ಟರ್ ಆಗಿ ಬರಬೇಕು, ನೀವು ಹಜ್ ಸಚಿವರಾಗಿ ಮಾತ್ರ ಈ ಸಮಸ್ಯೆ ಪರಿಹಾರ ಆಗಬಹುದು ಎಂದು ನಾನು ಹೇಳಿದ್ದೆ. ಅಲ್ಹಮ್ದುಲಿಲ್ಲಾ ಈ ಮದನ್ ತಂಗಲವರ ಕರಾಮತ್ತಿನಿಂದ ಅವರು ಇಂದು ಹಜ್ ಮಿನಿಸ್ಟರ್ ಆದರು, ಸಚಿವರಾದರು. ಅಲ್ಹಮ್ದುಲಿಲ್ಲಾ ಆ ಸಮಸ್ಯೆಯನ್ನು ಸಾಧ್ಯವಾದ ಮಟ್ಟಿಗೆ ಈ ವರ್ಷದಲ್ಲಿ ನಾನು ಪರಿಹಾರ ಮಾಡುತ್ತೇನೆ. ಅದೇ ರೀತಿ ಮುಂದಿನ ತಿಂಗಳು ಸೌದಿ ಅರೇಬಿಯಾಕ್ಕೆ ಹೋಗಿ ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದು, ಊರಿನಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳನ್ನು KCF ಆಗಿರ್ಬೋದು, ICF ಆಗಿರ್ಬೋದು, ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಚರ್ಚಿಸಿ ನಮ್ಮ ಯಾತ್ರಾರ್ಥಿಗಳಿಗೆ ಒಳ್ಳೆಯ ರೀತಿಯ ಸೌಕರ್ಯಗಳು ನಾನು ಪ್ರಯತ್ನ ಮಾಡ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಅದೇ ಅವರಿಗೆ ನಾನು ನಮ್ಮ ದರ್ಗದ ಪರವಾಗಿಯೂ ಉಳ್ಳಾಲ ಜಮಾತರ ಪರವಾಗಿಯೂ ಅಭಿನಂದನೆ ಹೇಳುತ್ತಾ, ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಮಾಧ್ಯಮ ಮಿತ್ರರಿಗೂ, ಎಲ್ಲರಿಗೂ, ಮುಸಲ್ಮಾನರೇತರಿಗೂ ಎಲ್ಲರನ್ನು ಕೂಡ ಈದ್ ಮಿಲಾದ್ ಹಬ್ಬದ ಶುಭಾಶಯ ನೋಡುತ್ತಾ ಎಲ್ಲರನ್ನು ಅಭಿನಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಸಹೋದರಮದ ಎಲ್ಲರಿಗೂ ನಮಸ್ಕಾರಗಳು.